ಪುತ್ತೂರು ತಾಲೂಕಿನಲ್ಲಿ ಕಳೆದ 2 ತಿಂಗಳಿನಿಂದ ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ ಸಹಿತ ಸರ್ಕಾರಿ ಸೌಲಭ್ಯಗಳ ವೇತನ ಬರದೆ ಇದನ್ನೇ ನಂಬಿರುವಂತಹ ಫಲಾನುಭವಿಗಳ ಬದುಕು ಸಂಕಷ್ಟಕ್ಕೀಡಾಗಿದೆ. ಪುತ್ತೂರು ತಾಲೂಕಿನ ಗ್ರಾಮೀಣ ಭಾಗದಲ್ಲಿರುವ ವೃದ್ಧರು ಸರ್ಕಾರ ನೀಡುತ್ತಾ ಇರುವ ಈ ವೃದ್ಧಾಪ್ಯ ವೇತನವನ್ನು ಕಾಯುವಂತಾಗಿದ್ದು, ಕಳೆದ 2 ತಿಂಗಳಿನಿಂದ ಈ ಹಣ ಇನ್ನೂ ಬಂದಿಲ್ಲ. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಈಡಾಗಿರುವ ಫಲಾನುಭವಿಗಳಿಗೆ ಇದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಇದೀಗ 2 ತಿಂಗಳುಗಳಿಂದ ಯಾವುದೇ ವೇತನಗಳು ಫಲಾನುಭವಿಗಳ ಕೈಗೆ ತಲುಪಿಲ್ಲ. ಆರ್ಥಿಕ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಸರ್ಕಾರಿ ಸೌಲಭ್ಯದಿಂದ ವಂಚಿತರಾದ ಈ ಫಲಾನುಭವಿಗಳು ವೇತನಕ್ಕಾಗಿ ಕಾಯ್ತಾ ಕಷ್ಟದ ಬದುಕನ್ನು ನಡೆಸ್ತಾ ಇದ್ದಾರೆ. ಸಂತೆದ ಒಂಜಿ ಜನ 500 ರೂಪಾಯಿ ಕೊಟ್ಟು ನಿಂತು ಐನ ಸಾಮಾನು ಒಂದು ಕೊಡುತ್ತೆ, ಬಾಕಿ ಸಾಮಾನು ಬೋಡೆ ಕಜ್ಜು ಬೋಡು ನಾವು ಅಡಿ ಕೊಟ್ಟೇವೆ. ಉಂಡು, ಮುಂಚಿದ ಪೊಡ್ಡಿ ಉಂಡು, ಸಕ್ಕರೆ ಉಂಡು, ಚಾಯದ ಪೊಡಿ ಉಂಡು ಕೊಡ್ತೇವೆ. ಕೊನ್ನೆ ನಿಜ ಒಂಜಿ ದಿಗ್ಗುಟ್ಟು 5 ಕಿಲೋ ಅಡಿ ಮುಖ 10 ಕೆಜಿ 4 ದಿಗ್ಗುಟ್ಟು ವೃದ್ಧಾಪ್ಯ ವೇತನ ಸಹಿತ ಎಲ್ಲಾ ಬಗೆಯ ಸರ್ಕಾರದಿಂದ ನೀಡಲಾಗ್ತಾ ಇರುವಂತಹ ವೇತನಗಳು ಕೆಲವು ದಿನಗಳಲ್ಲಿ ಅವರ ಖಾತೆಗೆ ಬರುತ್ತೆ. ಈ ಬಗ್ಗೆ ಸರ್ಕಾರ ಈಗಾಗಲೇ ಸೂಚನೆ ನೀಡಿದೆ. ಸರ್ಕಾರದಿಂದ ಅಧಿಕೃತ ಆದೇಶ ಬಂದ ತಕ್ಷಣ ಈ ಹಣ ಫಲಾನುಭವಿಗಳ ಖಾತೆಗೆ ಬರಲಿದೆ. ಕೆಲವು ದಿನಗಳಲ್ಲಿ ಜನತೆಯ ಈ ಸಮಸ್ಯೆ ಪರಿಹಾರಗೊಳ್ಳಲಿದೆ ಅಂತ ಪುತ್ತೂರು ತಹಶೀಲ್ದಾರ್ ರಮೇಶ್ ಬಾಬು ಹೇಳಿದ್ದಾರೆ. ಅಂಗವಿಕಲ ವೇತನ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಸಂದೇಶ ರಕ್ಷಾ, ಮನಸ್ವಿನಿ, ಮೈತ್ರಿ ಈ ರೀತಿ ವಿವಿಧ ವೇತನಗಳನ್ನು ಕರೋನಾ ಪ್ರಯುಕ್ತ 2 ತಿಂಗಳ ಮಟ್ಟಿಗೆ ಈಗ ತಡೆಹಿಡಿಯಲಾಗಿತ್ತು. ಈಗ ಸದ್ಯದಲ್ಲೇ ಸರ್ಕಾರದಿಂದ ಅಧಿಕೃತವಾಗಿ ನೇರವಾಗಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಫಲಾನುಭವಿಗಳಿಗೆ ಸದ್ಯದಲ್ಲಿಯೇ ಅವರ ಖಾತೆಗೆ ಬಿಡುಗಡೆ ಆಗಲಿದೆ. ಈಗ ಸದ್ಯದಲ್ಲೇ ಸರ್ಕಾರ ಅಧಿಕೃತವಾಗಿ ಆದೇಶ ಹೊರಡಿಸಿದೆ. ಆಶಾ ಕಾರ್ಯಕರ್ತರಿಗೆ ಅವರ ಆರೋಗ್ಯ ಇಲಾಖೆಯಿಂದ ಅವ್ರಿಗೂ ಕೂಡ ನೇರವಾಗಿ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದ ನಂತರ ಅವರು ಕೂಡ ನೇರ ಖಾತೆಗೆ ಗೌರವಧನ ನೇರವಾಗಿ ಬ್ಯಾಂಕ್ ಖಾತೆಗೆ